ಶಿವಮೊಗ್ಗದಲ್ಲಿ ಗಲಭೆಗೆ ಪ್ರಚೋದನೆ ಮತ್ತು ಹಿಂಸಾಚಾರಕ್ಕೆ ಸಚಿವ ಈಶ್ವರಪ್ಪ ನೇತೃತ್ವ ನೀಡಿದ್ದಾರೆ ಎಂದು ಆರೋಪಿಸಿ ಸಚಿವರನ್ನ ವಜಾಗೊಳಿಸುವಂತೆ ಆಗ್ರಹಿಸಿ ದೇರಳಕಟ್ಟೆ ಜಂಕ್ಷನ್ನಲ್ಲಿ ಎಸ್ಡಿಪಿಐ ಪ್ರತಿಭಟನೆ ನಡೆಸಿದೆ. ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಸಾದತ್ ಬಜತೂರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಕೋಟ್ಯಾಂತರ ಹಣ ನೀಡಿ ಶಾಸಕರನ್ನ ಖರೀದಿ ಮಾಡಿ ರಾಜ್ಯದಲ್ಲಿ ಅಕ್ರಮ ಸರ್ಕಾರ ನಡೆಸುತ್ತಿರುವ ಬಿಜೆಪಿಯ ಸರ್ಕಾರದ ಆಡಳಿತದಲ್ಲಿ ವೈಫಲ್ಯವನ್ನ ಕಂಡಿದ್ದು, ಈ ನಡುವೆ ಸರ್ಕಾರದ ಗ್ರಾಮೀಣ ಖಾತೆ ಸಚಿವ ಈಶ್ವರಪ್ಪ ಕೆಳಮಟ್ಟದ ಹೇಳಿಕೆಯನ್ನ ನೀಡುವ ಮೂಲಕ ದೇಶದ್ರೋಹದ ಕಾರ್ಯ ಮಾಡಿದ್ದು, ಇದೀಗ ಶಿವಮೊಗ್ಗದಲ್ಲಿ ಹಿಂದೂ ಮುಖಂಡನ ಶವ ಮೆರವಣಿಗೆಯ ನೇತೃತ್ವ ವಹಿಸಿ ಗಲಭೆಗೆ ಪ್ರಚೋದನೆ ನೀಡಿ ಹಿಂಸಾಚಾರಕ್ಕೆ ಕಾರಣರಾಗಿದ್ದಾರೆ. ಅವರನ್ನ ಸರ್ಕಾರದಿಂದ ವಜಾಗೊಳಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಅಕ್ಬರ್ ಬೆಳ್ತಂಗಡಿ, ಕ್ಷೇತ್ರ ಅಧ್ಯಕ್ಷ ಇರ್ಷಾದ್ ಅಂಚಿನಡ್ಕ, ಸಂಘಟನಾ ಕಾರ್ಯದರ್ಶಿ ಅಶ್ರಫ್ ಮಂಚಿ, ಜೊತೆ ಕಾರ್ಯದರ್ಶಿ ಉಬೈದ್ ಅಮ್ಮೆಂಬಳ, ಅಬ್ಬಾಸ್ ಕಿನ್ಯಾ, ಲತೀಫ್ ಕೋಡಿಜಾಲ್, ಸುಹೇಲ್ ಉಳ್ಳಾಲ್, ಕಮರ್ ಮಲಾರ್, ಆನ್ಸರ್ ಇನೋಳಿ, ಇಮ್ತಿಯಾಜ್ ಪಿಲಾರ್ ಮೊದಲಾದವರು ಉಪಸ್ಥಿತರಿದ್ದರು. ಈಶ್ವರಪ್ಪ ಎಂಬಂತಹ ಅಪ್ರಬುದ್ಧವಾದಂತಹ ಜ್ಞಾನವಿಲ್ಲದಂತಹ ಸಿದ್ದರಾಮಯ್ಯನವರು ಹೇಳುವಂತಹ ತಲೆಗೆ ಮತ್ತು ಮೆದುಳಿಗೆ ಮತ್ತು ನಾಲೆಗೆಯ ಮೇಲೆ ಯಾವುದೇ ಹಿಡಿತವಿಲ್ಲದಂತಹ ಒಬ್ಬ ಪೆದ್ದ ರಾಜಕಾರಣಿಯಾದಂತಹ ಈಶ್ವರಪ್ಪನವರು ನಮಗೆ ಹೇಳಲಿಕ್ಕೆ ಇರುವಂಥದ್ದು, ನಮಗೆ ನಿಮ್ಮ ಕೇಸರಿಯ ಮೇಲೆ ಯಾವುದೇ ಆಕ್ಷೇಪ ಇಲ್ಲ, ಕೇಸರಿ ಬಟ್ಟೆಯ ಮೇಲೆ ನಮಗೆ ಗೌರವ ಇದೆ. ಇಲ್ಲಿನ ಸನಾತನ ಹಿಂದೂ ಧರ್ಮದ ಋಷಿಮುನಿಗಳು ಸ್ವಾಮಿಗಳು ಧರಿಸ್ತಾ ಇದ್ದಂತಹ ಆ ಬಟ್ಟೆಯ ಮೇಲೆ ನಮಗೆ ಬಹಳ ಗೌರವ ಇದೆ, ಆ ಬಣ್ಣದ ಮೇಲೆ ಕೂಡ ನಮಗೆ ಗೌರವವಿದೆ. ಆದರೆ ನೀವಿವತ್ತು ಆ ಬಟ್ಟೆಯನ್ನು, ಆ ಬಣ್ಣವನ್ನು ನಿಮ್ಮ ರಾಜಕೀಯಕ್ಕಾಗಿ ನೀವು ಉಪಯೋಗಿಸಿಕೊಳ್ಳುವ ಕಾರಣದಿಂದಾಗಿ ಮಾತ್ರ ನಮಗೆ ಅದರ ಮೇಲೆ ಆಕ್ಷೇಪ ಇರುವಂಥದ್ದು. ಆದರೆ ನೀವು ಇಲ್ಲಿ ಈ ಧ್ವಜವನ್ನು ನೀವು ನಿಮ್ಮ ಕೇಂದ್ರ ಕಚೇರಿಯಾದಂತಹ ನಾಗ್ಪುರದಲ್ಲಿಯೋ ಅಥವಾ ಕೇಶವ ಕೃಪಾದಲ್ಲಿಯೋ ಅಥವಾ ಸಂಘನಿಕೇತನದಲ್ಲಿಯೋ ಅಥವಾ ನಿಮ್ಮ ಬಿಜೆಪಿಯ ಕಚೇರಿಯ ಮೇಲೆ ನೀವು ಹಾರಿಸಿ ನಮಗೆ ಯಾವುದೇ ಆಕ್ಷೇಪ ಇಲ್ಲ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ಒಂದು ಗೌರವ ಇರುವಂತ ಒಂದು ಧ್ವಜ ಇದೆ, ಅದಕ್ಕೆ ಇಡೀ ಜಗತ್ತಿನಲ್ಲಿ ಮಾನ್ಯತೆ ಇದೆ. ಇಲ್ಲಿ ಒಂದು ಧ್ವಜ ಹಾರಿಸಬೇಕಾದ್ರೆ ಅದಕ್ಕೆ ಒಂದು ನೀತಿ ಸಂಹಿತೆ ಇದೆ, ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಆ ಧ್ವಜ ಏರಬೇಕು, ಆ ಧ್ವಜ ಯಾವ ಸಮಯದಲ್ಲಿ ಇಳಿಸಬೇಕು ಅಂತ ಹೇಳುವಂತ ಒಂದು ಸ್ಪಷ್ಟವಾದಂತಹ ನಿಯಮವಿದೆ. ಅಂತಹ ಗೌರವ ಇರುವಂತಹ ಧ್ವಜವನ್ನು ನೀವು ಇಳಿಸಿಕೊಂಡು ಅಲ್ಲಿ ನಿಮ್ಮ ಕೇಸರಿ ಧ್ವಜವನ್ನು ಹಾಕ್ತೀರಿ ಅಂತ ಹೇಳುವಂತಹ ಪ್ರಚೋದಿತವಾದಂತಹ ಈ ಹೇಳಿಕೆಯನ್ನು ನೀವು ಕೊಟ್ಟಿದ್ದೀರಿ.